ಕಳೆದ ಒಂದು ವಾರದ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ರುಂಡಮುಂಡದ ರಹಸ್ಯವನ್ನ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸರು ಕಡೆಗೂ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ಯುಗಾದಿ ದಿನ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರುಂಡ ಹಾಗೂ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಮುಂಡ ಮತ್ತು ಕೈಕಾಲುಗಳನ್ನು ಪೀಸ್ ಮಾಡಿ ಯಾರೋ ಹಂತಕರು ಯುವಕನೋರ್ವನ ದೇಹವನ್ನ ಬಿಸಾಡಿ ಹೋಗಿದ್ರು. ಈ ಕೃತ್ಯದಲ್ಲಿ ಆರೋಪಿಗಳು ಯಾವುದೇ ಸುಳಿವನ್ನ ಬಿಟ್ಟುಕೊಡದೆ ತಲೆಮರೆಸಿಕೊಂಡು ಅಡ್ಡಾಡ್ತಿದ್ರು. ಹುಬ್ಬಳ್ಳಿಯ ಜನರನ್ನೇ ಬೆಚ್ಚಿ ಬೀಳಿಸಿರುವ ಈ ಘಟನೆಯನ್ನ ಭೇದಿಸುವುದು ಎರಡೂ ಠಾಣಾ ಪೊಲೀಸರಿಗೂ ದೊಡ್ಡ ಚಾಲೆಂಜ್ ಆಗಿತ್ತು. ಕಳೆದ ಒಂದು ವಾರದಿಂದ ನಿದ್ದೆ ಊಟವನ್ನ ಬಿಟ್ಟು ಖಾಕಿ ಪಡೆಗಳು ಈ ಆರೋಪಿಗಳ ಪತ್ತೆಗಾಗಿ ಹರಸಾಹಸ ಪಟ್ಟಿದ್ದಾರೆ. ಕೊನೆಗೂ ಪೊಲೀಸರು ಕೊಲೆ ಮಾಡಿದ 4 ಜನರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಇವರೇ ನೋಡಿ ಆ ಯುವಕನನ್ನ ಬರ್ಬರವಾಗಿ ಕೊಲೆ ಮಾಡಿ ರುಂಡಮುಂಡವನ್ನ ಬೇರ್ಪಡಿಸಿದ ರಾಕ್ಷಸರು. ಇಷ್ಟಕ್ಕೂ ಈ ಕೊಲೆಗೆ ಕಾರಣ ಏನು ಗೊತ್ತಾ? ಪ್ರೀತಿ. ಆರೋಪಿ ನಿಯಾಜ್ ಎಂಬಾತ ಕೊಲೆಯಾದ ಯುವಕನ ತಂಗಿಯನ್ನ ಪ್ರೀತಿಸುತ್ತಿದ್ದ. ಇವರ ಪ್ರೀತಿಗೆ ಯುವತಿಯ ಅಣ್ಣ ವಿರೋಧ ಮಾಡ್ತಾ ಇದ್ದ. ಇದೇ ಕಾರಣಕ್ಕೆ ತನ್ನ 3 ಸಹಚರರಾದ ತೌಸಿಫ್, ಅಲ್ತಾಫ್ ಹಾಗೂ ಅಮನ್ ಎಂಬವರೊಂದಿಗೆ ಸೇರಿ ಆ ಯುವಕನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ನಗರದಿಂದ ಹೊರವಲಯಕ್ಕೆ ಯುವತಿಯ ಅಣ್ಣನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಉಸಿರುಗಟ್ಟಿ ಸಾಯಿಸಿ ಎಸೆದು ಬಂದಿದ್ರು. ನಂತರ ಮತ್ತೆ ಈತನ ಶವ ಯಾರಿಗಾದ್ರೂ ಸಿಗುತ್ತೆ ಅನ್ನೋ ಭಯದಿಂದ ಯುವಕನ ಶವವನ್ನ ಕಾರಿನಲ್ಲಿ ಹಾಕಿಕೊಂಡು ಯಾವುದೋ ಮನೆಗೆ ತಂದು ಆತನ ದೇಹವನ್ನ ಚಾಕುವಿನಿಂದ ರುಂಡ ಮುಂಡ ಕೈಕಾಲುಗಳನ್ನ ಕತ್ತರಿಸಿ ಬೇರೆ ಬೇರೆ ಕಡೆ ಎಸೆದು ಬಂದಿದ್ರು. ಇನ್ನು ನಿಯಾಜ್ ಪ್ರೀತಿ ಮಾಡುತ್ತಿದ್ದ ಯುವತಿ ಚಿತ್ರನಟಿಯಾಗಿದ್ದು ಈಗಾಗಲೇ 4 ಚಲನಚಿತ್ರಗಳಲ್ಲಿ ನಟನೆ ಮಾಡಿದ್ದಾಳೆ. ಛೋಟಾ ಮುಂಬೈ ಅನ್ನೋ ಚಿತ್ರದಲ್ಲಿ ಕೂಡ ಈಕೆ ನಾಯಕಿಯಾಗಿ ನಟಿಸಿದ್ದಾಳೆ. ಇದರಲ್ಲಿ ಈಕೆಯ ಕೈವಾಡ ಇದೆಯಾ ಎಂದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಸದ್ಯಕ್ಕೆ ಆರೋಪಿಗಳು ಕೃತ್ಯಕ್ಕೆ ಬಳಸಿದ ಕಾರು ಹಾಗೂ ಮಾರಕಾಸ್ತ್ರಗಳನ್ನ ವಶಪಡಿಸಿಕೊಂಡಿರುವ ಪೊಲೀಸರು 5 ಮಂದಿ ಆರೋಪಿಗಳನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಹುಬ್ಳಿ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಒಂದು ಕ್ರೈಮ್ ರಿಜಿಸ್ಟರ್ ಆಗುತ್ತೆ. ಇದರಲ್ಲಿ ಒಂದು ಕೊಲೆ ಪ್ರಕರಣ ಅಂತ ರಿಜಿಸ್ಟರ್ ಆಗುತ್ತೆ. ಇದು ರುಂಡು ಮುಂಡು ಅಂತ ಪ್ರಕರಣ ಅಂತ ಪ್ರಚಾರಣೆ ಆಗಿತ್ತು. ಸೊ ಆ ಕೊಲೆ ಪ್ರಕರಣದಲ್ಲಿ ನಾವು 4 ಆರೋಪಿಗಳಿಗೆ ಹಿಡಿದಿದ್ದೀವಿ. ನಿನ್ನೆ 18ನೇ ತಾರೀಕಿಗೆ ನಾವು ಹಿಡಿದಿದ್ದೀವಿ. FIR ಆಗಿದ್ದು 12th ಏಪ್ರಿಲ್ಗೆ ಮಧ್ಯಾಹ್ನ 6 ದಿವಸ ಒಳಗಡೆ 18ನೇ ತಾರೀಕಿಗೆ ನಾವು ಆರೋಪಿಗಳಿಗೆ ಹಿಡಿದಿದ್ದೀವಿ. ಸೊ ಇದರಲ್ಲಿ ಏನಾಗಿತ್ತು ಅಂದರೆ ಇವರದ್ದು ಮೋಡಸ್ ಆಫ್ ಆಪರೆಂಡಿ ಡಿಸೀದು ರಾಕೇಶ್ ಕಾಟೆ ಅಂತ ಅವ್ರದ್ದು ಮರ್ಡರ್ ಮಾಡ್ತಾರೆ. ಒಂದು ಲವ್ ಅಫೇರ್ ಇರೋದ್ರಿಂದ ರಾಕೇಶ್ ಕಾಟೆ ತಂಗಿ ಹೊಡಿತಾರೆ ಶನಾಯ ಕಾಟೆ ಅಂತ. ಅವರದು ಮತ್ತು ಮೇನ್ ಅಕ್ಯೂಸ್ಡು ನಿಯಾಜ್ದು ಲವ್ ಅಫೇರ್ ಇರುತ್ತೆ. ಸೊ ಅದ್ರ ಸಲುವಾಗಿ ರಾಕೇಶ್ ಕಾಟೆದು ಮರ್ಡರ್ ಮಾಡ್ತಾರೆ. ಅದರ ಜೊತೆಗೆ ಮಿಕ್ಕಿದ ಆರೋಪಿಗಳು ತೌಸೀಫು, ಅಫ್ತಾಬು ಮತ್ತು ಅಮಾನಲ್ಲ ಈ 4 ಜನ ಸೇರಿಸಿ ಈ ಮರ್ಡರ್ ಮಾಡಿರ್ತಾರೆ. ಮರ್ಡರ್ ಪ್ರಕರಣ ಏನಿರುತ್ತೆ ಅಂದರೆ ಫಸ್ಟು ಮರ್ಡರ್ ಆಗುತ್ತೆ, ನಂತರ ಬಾಡಿ ಬೇರೆ ಬೇರೆ ಪೀಸಲ್ಲಿ ಕಟ್ ಮಾಡ್ತಾರೆ. ರುಂಡು ಬೇರೆ, ಮುಂಡು ಬೇರೆ, ಕೈ 2 ಬೇರೆ, ಕಾಲು ಬೇರೆ, ಮತ್ತು ಅದು ಪ್ಯಾಕ್ ಮಾಡಿ ಒಂದು ಕಡೆ ಸುಟ್ಟಾಕ್ತಾರೆ. ಸುಟ್ಟಾಕಿದ ನಂತರ ಮುಂಡು ಬೇರೆ ಕಡೆ ಬಿಸಾಕ್ತಾರೆ, ರುಂಡು ಬೇರೆ ಕಡೆ ಬಿಸಾಕ್ತಾರೆ. ರುಂಡು ನಮ್ಮಲ್ಲಿ ಫಸ್ಟ್ ಸಿಗ್ತದೆ, ಅದಕ್ಕೆ ನಾವು ಫಸ್ಟ್ FIR ರಿಜಿಸ್ಟರ್ ಮಾಡ್ತೀವಿ. ಮುಂಡು ಸಿಟಿಯಲ್ಲಿ ಸಿಗುತ್ತೆ, ಅದಕ್ಕೆ ಸಿಟಿಯಲ್ಲಿ ಸೆಪ್ರೇಟ್ FIR ಆಗುತ್ತೆ. ಸೊ ನಮ್ಮ ಜಿಲ್ಲೆಯಿಂದ ನಾವು ಪ್ರಯತ್ನ ಮಾಡಿ ಇದರಲ್ಲಿ ಬೇರೆ ಬೇರೆ ತಂಡಗಳನ್ನ ರಚನೆ ಮಾಡಿ ಇದು ನಮ್ಮ DYSP ಸಂಕಡ್ ಮತ್ತು ಮೇನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ರಮೇಶ್ ಗೋಕಾಕ್ ನೇತೃತ್ವದಲ್ಲಿ ಇಂದು ಇನ್ವೆಸ್ಟಿಗೇಷನ್ ಮುಂದೆ ಬರೆಸ್ತೀವಿ. ಮತ್ತು ಈ ಬೇರೆ ಬೇರೆ ಟೀಮ್ಗಳು ಮಾಡಿ 5-6 ಟೀಮ್ಗಳು ಮಾಡಿ ಇದು ಆರೋಪಿಗಳದ್ದು ಪತ್ತೆ ಮಾಡ್ತೀವಿ. ಇದರಲ್ಲಿ ಏನು ಈ ಕೇಸ್ದು ಇಂಪಾರ್ಟೆನ್ಸ್ ಇದೆ ಅಂದರೆ ಇದು ಏನು ರಾಕೇಶ್ ಕಾಟೆ ಏನು ರುಂಡು ಸಿಗುತ್ತೋ ಆ ರುಂಡುದು ಏನು ವೇರ್ ಅಬೌಟ್ ನಮಗೆ ಗೊತ್ತಾಗೋದಿಲ್ಲ. ಈ ರುಂಡು ಯಾರ್ದು, ಯಾಕೆ ಸುಟ್ಟಾಗಿ ಸಿಕ್ಕಿತ್ತು, ಇವರದ್ದು ಬೇರೆ ಬಾಡಿಯಲ್ಲಿ ಮತ್ತು ಇವರದ್ದು ಐಡೆಂಟಿಟಿಯಲ್ಲಿ ಏನೂ ಗೊತ್ತಿರಲಿಲ್ಲ. ಮತ್ತು ಬೇಸಿಕ್ ಎವಿಡೆನ್ಸ್ ಕೂಡ ಸಿಗಲಿಲ್ಲ, ಯಾಕಂದರೆ ಸುಟ್ಟಾಕಿ ಜಸ್ಟ್ ರುಂಡು ಮಾತ್ರ ಸಿಕ್ಕಿತ್ತು. ಹಾಗಾಗಿ ಇದರಲ್ಲಿ ಬಹಳ ಕಷ್ಟಪಟ್ಟು ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ರಮೇಶ್ ಗೋಕಾಕು ಮತ್ತು ಬೇರೆ ಟೀಮ್ಸು, ಅದರಲ್ಲಿ ಬೇರೆ ಇನ್ಸ್ಪೆಕ್ಟರ್ಸು, ಸಬ್ ಇನ್ಸ್ಪೆಕ್ಟರ್ ಸೇರಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಬಹುಮಾನ ಮತ್ತು ಅಪ್ರಿಸಿಯೇಷನ್ ನಾವು ಮಾಡ್ತಾಯಿದ್ದೀವಿ ಮತ್ತು ಬಹುಮಾನಗಳು ಕೊಡ್ತೀವಿ. ಸೊ ಇದೊಂದು ಒಳ್ಳೆಯ ಕೇಸ್ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಳ್ಳೆಯ ಡಿಟೆಕ್ಷನ್ ಆಗಿದೆ ಮತ್ತು ಬಹಳ ಕಡಿಮೆ ಟೈಮಲ್ಲಿ ಡಿಟೆಕ್ಷನ್ ಆಗಿತ್ತು. ವಿದೌಟ್ ಎವಿಡೆನ್ಸ್ ನಮ್ಮ ಹತ್ರ ಸ್ಟಾರ್ಟ್ ಆಗಿತ್ತು ಈ ಕೇಸ್. ಭಾಳ ಸಣ್ಣ ಕ್ಲೂನಿಂದ ನಾವು ಇದು ಹಿಡಿದಿದ್ದೀವಿ.